ಮಂಡ್ಯದಲ್ಲಿ ಮಕ್ಕಳು ಸೇರಿದಂತೆ 5ರನ್ನು ಭೀಕರವಾಗಿ ಹತ್ಯೆ ಮಾಡಿದ ಕೊಲೆ ಪ್ರಕರಣವನ್ನು ಕೆಆರ್ಎಸ್ ಪೊಲೀಸರು 2 ದಿನದಲ್ಲಿ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ 4 ದಿನದ ಹಿಂದೆ ಕೆಆರ್ಎಸ್ನ ಬಜಾರ್ ಲೈನ್ನಲ್ಲಿ ವಾಸವಾಗಿದ್ದ 30 ವರ್ಷದ ಲಕ್ಷ್ಮಿ ಮತ್ತು ಅವರ ಮಕ್ಕಳಾದ 12 ವರ್ಷದ ರಾಜ್, 7 ವರ್ಷದ ಕೋಸಮಲ್, 5 ವರ್ಷದ ಕುನಾಲ್ ಹಾಗೂ ಅಣ್ಣನ ಮಗ 12 ವರ್ಷದ ಗೋವಿಂದ ಎಂಬುವರ ಕೊಲೆಯಾಗಿತ್ತು. ಕೊಲೆಯಾದ ಲಕ್ಷ್ಮೀಪತಿ ಗಂಗಾರಾಮ್ಗೆ ಅದೇ ಹೆಸರಿನ ಬೇರೆ ಹೆಂಗಸು ಲಕ್ಷ್ಮಿ ಎಂಬಾಕೆ ಜೊತೆ ಅಕ್ರಮ ಸಂಬಂಧವಿತ್ತು. ಗಂಗಾರಾಮ್ ಪತ್ನಿ ಹಾಗೂ ಮಕ್ಕಳನ್ನು ಕೊಲೆ ಮಾಡಿದ್ರೆ ಪ್ರಿಯಕರನ ಜೊತೆ ಸುಖವಾಗಿರಬಹುದೆಂದು ಅವನ ಇಡೀ ಕುಟುಂಬವನ್ನು ಕೊಲೆ ಮಾಡಲು ಆಕೆ ಸ್ಕೆಚ್ ಹಾಕಿದಳು. ಅಂದು ಶನಿವಾರ ಗಂಗಾರಾಮ್ ಮನೆಯಲ್ಲೇ ಇದ್ದು ಮುಂಜಾನೆ ವೇಳೆಗೆ 5ರನ್ನು ಲಕ್ಷ್ಮಿ ಭೀಕರವಾಗಿ ಕೊಲೆ ಮಾಡಿದಳು. ಪೊಲೀಸರಿಗೆ ಲಕ್ಷ್ಮಿ ಬಗ್ಗೆ ಅನುಮಾನ ಬಂದು ಪೊಲೀಸ್ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ತಾನು ಮಾಡಿದ ಕೊಲೆಯನ್ನು ಕಾಕಿ ಮುಂದೆ ಒಪ್ಪಿಕೊಂಡಳು. ಮಾಡಿದ ತಪ್ಪಿಗೆ ಲಕ್ಷ್ಮಿ ಜೈಲು ಪಾಲಾದರೆ ಲಕ್ಷ್ಮಿ ಸಹವಾಸ ಮಾಡಿ ಗಂಗಾರಾಮ್ ಈಗ ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ಅನಾಥನಾಗಿದ್ದಾನೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.